ಕಾಶ್ಮೀರದಲ್ಲಿ ಸಿದ್ದರಾಮಯ್ಯ ಮಕ್ಕಳು ಮೊಮ್ಮಕ್ಕಳು ಉಳಿಯುತ್ತಿರಲಿಲ್ಲ. ಅಲ್ಲಿ ಅವರು ಉಳಿಯಬೇಕಾದರೆ ಸಿದ್ದರಾಮುಲ್ಲಾ ಖಾನ್ ಆಗಿದ್ರೆ ಮಾತ್ರ ಉಳಿದುಕೊಳ್ಳೋರು. ಚಿಕ್ಕಮಗಳೂರಿನಲ್ಲಿ ಸಿದ್ದು ವಿರುದ್ಧ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಶ್ಮೀರಿ ಫೈಲ್ಸ್ ಪ್ರಾಸ್ತಾವಿಕ ವಿಚಾರಗಳ ಬಗ್ಗೆ, ಕಾಶ್ಮೀರಿ ಫೈಲ್ಸ್ನಲ್ಲಿ ವಾಸ್ತವಿಕ ಸತ್ಯ ಘಟನೆಗಳ ಬಗ್ಗೆ ಚಿತ್ರ ಮೂಡಿ ಬಂದಿದೆ. ಇದನ್ನು ನಿರ್ಮಾಣ ಮಾಡಲಾಗಿದೆ. ಸಿದ್ದರಾಮಯ್ಯ ವಕೀಲರಿದ್ದಾರೆ, ಬುದ್ಧಿವಂತರಿದ್ದಾರೆ, ಆಯಾ ಕಾಲಘಟ್ಟದ ಸರ್ಕಾರಿ ದಾಖಲೆಗಳಿವೆ. ಸಿದ್ದರಾಮಯ್ಯವರ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಿಲ್ಲ. ಬಾಮಿಯಾನ್ನಲ್ಲಿ ಬುದ್ಧ ನಗುತ್ತಾ ನಿಂತಿದ್ದ. ಅವನನ್ನು ತಾಲಿಬಾನಿಗಳು ಫಿರಂಗಿಟ್ಟು ಉಡಾಯಿಸಿದ್ರು. ಬುದ್ಧನಿಗಿಂತ ಶಾಂತಿ ಸಂದೇಶ ಸಾರಿದ ಮತ್ತೊಬ್ಬ ವ್ಯಕ್ತಿ ಬೇಕಾ? ಅದೇ ಜನ ಕಾಶ್ಮೀರಿ ಪಂಡಿತರು ಹಿಂದೂಗಳು ಕಾಶ್ಮೀರಿ ಕಣಿವೆ ತೊರೆಯಬೇಕೆಂದು ಮೈಕ್ನಲ್ಲಿ ಕೂಗಿದ್ರು. ಅದೇ ಜನ ಭಯ ಹುಟ್ಟಿಸಲು ಕೊಂದರೆ ಗರಗಸದಲ್ಲಿ ಕೊಯ್ದರು. ಸಾಕ್ಷಿ ಬೇಕು ಅಂದರೆ 1000 ಸಾಕ್ಷಿಗಳು ಸಿಗ್ತವೆ. ಆ ಕಾಶ್ಮೀರಿ ಪಂಡಿತರ ಕುಟುಂಬದವರು ಇನ್ನೂ ಬದುಕಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. ಎಲ್ಲರೂ ರಾಜಕೀಯ ಹುಡುಕುವ ಪೂರ್ವಾಗ್ರಹ ಮನಸ್ಥಿತಿಗೆ ಅರ್ಥವಾಗ್ತಾ ಇಲ್ಲ. ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಇದ್ರೆ ನೋಡಿ. ಸತ್ಯದ ವಿವೇಚನೆಗೊಳಗಾಗೋರು ಅವರಿಗೆ ಸತ್ಯವನ್ನು ನೋಡಿ ಒಪ್ಪಿಕೊಳ್ಳುವ ಮನಸ್ಥಿತಿ ಇಲ್ಲ ಎಂದು ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಭಯ ಹುಟ್ಟಿಸೋದಕ್ಕೋಸ್ಕರ ಕೊಂದು ಹಾಕಿದ್ರು. ಅದೇ ಜನ ಮರ ಕೊಯ್ಯುವ ಯಂತ್ರದಲ್ಲಿ ಹಾಕಿ ಸಿಗಿದ್ರು. ಅದೇ ಜನ ಬೇಕಿದ್ರೆ ಸಾಕ್ಷಿಗಳು ಬೇಕು ಅಂತಾದರೆ 1000 ಸಾಕ್ಷಿಗಳು ಸಿಗ್ತವೆ. ಸ್ವತಃ ಆ ಕಾಶ್ಮೀರಿ ಪಂಡಿತರ ಕುಟುಂಬದವರು ಇನ್ನೂ ಬದುಕಿದ್ದಾರೆ, ಸಂತ್ರಸ್ತರಾದವರು ಇನ್ನೂ ನಿರಾಶ್ರಿತರಾಗಿದ್ದಾರೆ. ಅನ್ನೋದು ವಾಸ್ತವಿಕ ಸತ್ಯದ ಘಟನೆಗಳನ್ನು ಆಧರಿಸಿದ ಒಂದು ಚಿತ್ರ. ಅವರು ವಕೀಲರಿದ್ದಾರೆ, ತಿಳುವಳಿಕೆ ಇದ್ದಾರೆ, ಎಲ್ಲದಕ್ಕೂ ದಾಖಲೆಗಳು ಇಟ್ಟಿದ್ದಾರೆ.